ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಯೊಂದಿಗೆ ಪ್ರಾರ್ಥನೆ. ಈ ಒಂದು ಸುವಾರ್ತೆಯ ಪಯಣಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ನಾವು ಇವತ್ತು ಕೀರ್ತನೆಗಳಲ್ಲಿ ಪಯಣಿಸುವಾಗ ದೇವರ ಶಕ್ತಿಗಾಗಿ ಮತ್ತು ಪವಿತ್ರಾತ್ಮರ ಜ್ಞಾನಕ್ಕಾಗಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ದಿನ ಕೀರ್ತನೆಯೊಂದಿಗೆ ನಾವು ಪಯಣಿಸುವಾಗ ಈ ಕೀರ್ತನೆಗಳ ಸಾರವನ್ನು ಅರ್ಥೈಸಲು ಬೇಕಾದ ಪವಿತ್ರಾತ್ಮರ ವರವನ್ನು ನಮಗೆ ದಯಪಾಲಿಸಿರಿ. ಪವಿತ್ರಾತ್ಮರು ನಮಗೆ ಸ್ವರ್ಗೀಯ ಜ್ಞಾನವನ್ನು ದಯಪಾಲಿಸಲಿ ಮತ್ತು ಅರ್ಥೈಸಿಕೊಳ್ಳಲು ಬೇಕಾದ ಶಕ್ತಿಯನ್ನು ಕರುಣಿಸಲಿ. ಇದೋ ಈ ಕೀರ್ತನೆಗಳು ನಮಗೆ ಆಶೀರ್ವಾದವಾಗಿ ಸೌಖ್ಯವಾಗಿ ಮಾರ್ಪಡಲಿ ಮತ್ತು ನಿಮ್ಮ ಹಾದಿಯಲ್ಲಿ ನಾವು ಜೀವಿಸಲು ಬೇಕಾದ ವಿಶೇಷ ಕೃಪೆಯನ್ನು ನೀಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಆತ್ಮೀಯರೇ, ನಾವು ತೆಗೆದುಕೊಳ್ಳೋಣ ಕೀರ್ತನೆ 66ರಿಂದ. ದೇವರ ಮಹತ್ ಕಾರ್ಯಗಳಿಗಾಗಿ ವಂದನೆ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಹಾಡಲಿ ಆತನ ಶ್ರೀನಾಮ ಮಹಿಮೆಗೆ. ನಿನ್ನ ಕಾರ್ಯಗಳೆನಿತೋ ಚೇತೋ ಹಾರಿ, ನಿನ್ನ ಪರಾಕ್ರಮಕ್ಕೆ ಶತ್ರುಗಳು ಪರಾರಿ. ಜಗವೆಲ್ಲ ಪೂಜಿಸುವುದು ನಿನ್ನನ್ನು, ಪೊಗಳಿ ಮಾಡ್ಪುದು ಗುಣಗಾನವನು. ಕೀರ್ತಿಸುವುದು ನಿನ್ನ ನಾಮವನು, ಬನ್ನಿ ದೇವನ ಅತಿಶಯ ಕಾರ್ಯಗಳ ನೋಡ ಬನ್ನಿ. ಜನತೆ ಗಾತ ಮಾಡಿದುದು ಅತ್ಯಾಶ್ಚರ್ಯವೆನ್ನಿ. ಒಣ ನೆಲವಾಗಿ ಮಾರ್ಪಡಿಸಿದ ಕಡಲನು, ಕಾಲು ನಡೆಯಲೇ ದಾಟಿಸಿದ ನದಿಯನು. ಇದ ನಿಮಿತ್ತ ಪಡೆಯೋಣ ಆನಂದವನು. ಆತನಾಳ್ವಿಕೆ ಶಕ್ತಿಯುತ ನಿರಂತರ, ರಾಷ್ಟ್ರಗಳ ಮೇಲೆ ಅವನ ನೇತ್ರ ಕನಿಕರ. ಜಂಬ ಕೊಚ್ಚದಿರಲಿ ದಂಗೆ ಕೋರ. ಜನಾಂಗಗಳೇ ನಮಿಸಿರಿ ನಮ್ಮ ದೇವನನು, ಗಟ್ಟಿಯಾಗಿ ಮಾಡಿರಿ ಅವನ ಗುಣಗಾನವನು. ನಮ್ಮ ಪ್ರಾಣವನ್ನಾತ ಉಳಿಸಿದನಯ್ಯ, ಕಾಲೆಡವದಂತೆ ಕಾಪಾಡಿದನಯ್ಯ. ಹೇ ದೇವ, ನೀ ನಮ್ಮನ್ನು ಪರಿಶೋಧಿಸಿದೆ, ಪುಟಕಿಟ್ಟ ಚಿನ್ನದಂತೆ ಶುದ್ಧೀಕರಿಸಿದೆ. ಉರುಳು ಬಲೆಗೆ ನಮ್ಮನ್ನು ಸಿಕ್ಕಿಸಿದೆ, ಭಾರಿ ಹೊರೆಯನ್ನು ಬೆನ್ನಿಗೆ ಹೊರಿಸಿದೆ. ಶತ್ರುಗಳೆಮ್ಮ ತಲೆ ಮೇಲೆ ರಥವ ನೋಡಗೊಳಿಸಿದೆ, ಅಗ್ನಿಯನು ಜಲವನ್ನು ದಾಟುವಂತೆ ಮಾಡಿದೆ. ಕೊನೆಗೆ ಸಮೃದ್ಧ ನಾಡಿಗೆಮ್ಮನು ಸೇರಿಸಿದೆ, ದಹನ ಬಲಿಯ ನರ್ಪಿಸೆ ದೇಗುಲಕ್ಕೆ ಧಾವಿಸುವೆ. ನಿನಗೆ ನಾ ಹೊತ್ತ ಹರಕೆಗಳನ್ನು ತೀರಿಸುವೆ. ಪೂರೈಸುವೆನು ಬಾಯಾರೆ ಮಾಡಿದ ಹರಕೆಯನು, ಸಂಕಟ ಕಾಲದಲ್ಲಿ ನಾ ಮಾಡಿದ ವ್ರತವನು. ಕೊಬ್ಬಿದ ಪ್ರಾಣಿಗಳ ನರ್ಪಿಸುವೆನು ಯಜ್ಞವಾಗಿ, ಹೋತ ಹೋರಿಗಳ ಕೊಡುವೆನು ನಿನಗೆ ಕಾಣಿಕೆಯಾಗಿ. ಟಗರುಗಳ ಬಲಿ ಧೂಪವೆತ್ತುವೆನು ಆರತಿಯಾಗಿ. ಬಂದು ಕೇಳಿರಿ ದೇವನಲ್ಲಿ ಭಯಭಕ್ತಿಯುಳ್ಳವರೇ, ದೇವನೆನಗೆ ಮಾಡಿದ ಕಾರ್ಯಗಳ ತಿಳಿಸುವೆ ನಿಮಗೆ. ದೇವನಿಗೆನ್ನ ಮನ ಸ್ವರವೆತ್ತಿ ಮೊರೆ ಇಟ್ಟಿತು, ಆತನ ಸ್ತುತಿ ನನ್ನ ಬಾಯಲ್ಲಿ ತುಳುಕುತ್ತಿತ್ತು. ಕೆಟ್ಟತನವನ್ನು ನಾ ಮನದಲ್ಲಿಟ್ಟಿದ್ದರೆ ಮುಟ್ಟುವಂತಿರಲಿಲ್ಲ ಆತನಿಗೆ ಎನ್ನ ಮೊರೆ. ಆದರೆನ್ನ ಮೊರೆಯು ದೇವನನ್ನು ಮುಟ್ಟಿರುವುದು ನಿಜ, ಎನ್ನ ಪ್ರಾರ್ಥನೆಗಾತ ಕಿವಿಗೊಟ್ಟಿರುವುದು ಸಹಜ. ಎನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸದ ದೇವನಿಗೆ ಸ್ತುತಿ. ತನ್ನ ಪ್ರೀತಿಯ ನೆನಗೆ ನಿರಾಕರಿಸಿದ ಆತನಿಗೆ ಸನ್ನುತಿ. ಈ ಕೀರ್ತನೆಯಲ್ಲಿ ಕೀರ್ತನಕಾರ ದೇವರ ಮಹತ್ ಕಾರ್ಯಗಳಿಗಾಗಿ ವಂದನೆಯನ್ನು ಸಲ್ಲಿಸುತ್ತಾನೆ. ಆತ ನುಡಿಯುತ್ತಾನೆ, ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಹಾಡಲಿ ಆತನ ಶ್ರೀನಾಮ ಮಹಿಮೆಗೆ. ವಾಕ್ಯ 17 ಮತ್ತು ವಾಕ್ಯ 20. ದೇವನಿಗೆನ್ನ ಮನ ಸ್ವರವೆತ್ತಿ ಮೊರೆ ಇಟ್ಟಿತು, ಆತನ ಸ್ತುತಿ ನನ್ನ ಬಾಯಿಯಲ್ಲಿ ತುಳುಕುತ್ತಿತ್ತು. ವಾಕ್ಯ 20. ಎನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸದ ದೇವನಿಗೆ ಸ್ತುತಿ. ತನ್ನ ಪ್ರೀತಿಯ ನೆನಗೆ ನಿರಾಕರಿಸಿದ ಆತನಿಗೆ ಸನ್ನುತಿ. ಅಂದರೆ ದೇವರು ನಮಗೆ ಮಹದುಪಕಾರಗಳನ್ನು ಮಾಡುತ್ತಾರೆ, ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ. ನಾವು ಅದನ್ನು ಮರೆಯಬಾರದು. ಅವರ ಉಪಕಾರಗಳನ್ನು ನೆನೆದರೆ ಇಡೀ ಜೀವಮಾನ ನಮಗೆ
ಸಾಲದು ಆತನಿಗೆ ವಂದನೆ ಸಲ್ಲಿಸಲು. ಅದಕ್ಕಾಗಿ ಕೀರ್ತನಕಾರ ಹೇಳ್ತಾನೆ, ನಿನ್ನ ಕಾರ್ಯಗಳೆನಿತೋ ಚೇತೋಹಾರಿ, ನಿನ್ನ ಪರಾಕ್ರಮಕ್ಕೆ ಶತ್ರುಗಳು ಪರಾರಿ. ನೋಡಿ, ನಿಮ್ಮ ಕಾರ್ಯಗಳು ಚೇತೋಹಾರಿ, ಹುಮ್ಮಸ್ಸು ನೀಡುತ್ತವೆ. ನಿಮ್ಮ ಪರಾಕ್ರಮದ ಮುಂದೆ ಶತ್ರು ನಿಲ್ಲುವುದಿಲ್ಲ. ಜಗವೆಲ್ಲ ಪೂಜುವುದು ನಿನ್ನನ್ನು, ಹೊಗಳಿ ಮಾಡುವುದು ಗುಣಗಾನವನ್ನು, ಕೀರ್ತಿಸುವುದು ನಿನ್ನ ನಾಮವನ್ನು. ಜಗವೆಲ್ಲ ನಿನ್ನನ್ನು ಆರಾಧಿಸುತ್ತಿದೆ, ಪೂಜಿಸುತ್ತಾ ಇದೆ, ನಿನ್ನ ಗುಣಗಾನವನ್ನು ಮಾಡುತ್ತಾ ಇದೆ, ಕೀರ್ತಿಸುತ್ತದೆ ನಿನ್ನ ನಾಮವನ್ನು. ಬನ್ನಿ ದೇವನ ಅತಿಶಯ ಕಾರ್ಯಗಳ ನೋಡ ಬನ್ನಿ, ಜನತೆಗಾತ ಮಾಡಿದುದು ಅತ್ಯಾಶ್ಚರ್ಯವೆನ್ನಿ. ದೇವರ ಎಷ್ಟು ಅತಿಶಯ ಕಾರ್ಯಗಳನ್ನು ನಾವು ಅನುದಿನವೂ ನೋಡ್ತೀವಿ ನಮ್ಮ ಜೀವನದಲ್ಲಿ. ಆತ ಏನ್ ಮಾಡಿದ, ಹಳೆ ಒಡಂಬಡಿಕೆಯ ಒಂದು ಆ ಘಟನೆಗಳನ್ನು, ಇಸ್ರಾಯೇಲ್ ಜನರಿಗೆ ನಡೆದ ಘಟನೆಗಳನ್ನು ಕೀರ್ತನಕಾರ ನೆನಪಿಸಿಕೊಂಡು ಸ್ತುತಿ ಸಲ್ಲಿಸುತ್ತಾನೆ. ಒಣ ನೆಲವಾಗಿ ಮಾರ್ಪಡಿಸಿದ ಕಡಲನು, ಕಾಲು ನಡೆಯಲೇ ದಾಟಿಸಿದ ನದಿಯನ್ನು, ಇದ ನಿಮಿತ್ತ ಪಡೆಯೋಣ ಆನಂದವನು. ನಮ್ಮ ದೇವರು ಆ ಸಮುದ್ರವನ್ನು ಇಬ್ಬಾಗಿಸಿ ಒಣ ನೆಲದಲ್ಲಿ ಇಸ್ರಾಯೇಲರನ್ನು ನಡೆಯುವಂತೆ ಮಾಡಿದ ದೇವರು. ನಾವು ಅದರಲ್ಲಿ ಆನಂದವನ್ನು ಪಡೆಯೋಣ. ಆತನ ಆಳ್ವಿಕೆ ಶಕ್ತಿಯುತ ನಿರಂತರ, ರಾಷ್ಟ್ರಗಳ ಮೇಲೆ ಆತನ ನೇತ್ರ ಕನಿಕರ ಜಂಬ ಕೊಚ್ಚದಿರಲಿ ದಂಗೆಕೋರ. ಫರೋಹ ಅರಸನ ಆಡಳಿತದಿಂದ ಬಿಡುಗಡೆ ಮಾಡಿದ ದೇವರು, ಜನರ ಮೇಲೆ ತಮ್ಮ ಕರುಣೆಯನ್ನು ತೋರಿದ ದೇವರು. ಆದ್ದರಿಂದ ಯಾರೂ ನಾವು ಜಂಬ ಕೊಚ್ಚಿಕೊಳ್ಳಬಾರದು. ಜನಾಂಗಗಳೇ ನಮಿಸಿರಿ ನಮ್ಮ ದೇವನನ್ನು, ಗಟ್ಟಿಯಾಗಿ ಮಾಡಿರಿ ಅವನ ಗುಣಗಾನವನು. ದೇವರನ್ನು ನಮಿಸಿರಿ, ಸ್ತುತಿಸಿರಿ, ಗುಣಗಾನ ಮಾಡಿರಿ. ನಮ್ಮ ಪ್ರಾಣವನ್ನಾತ ಉಳಿಸಿದ ನಯ್ಯ, ಕಾಲೆಡವದಂತೆ ಕಾಪಾಡಿದ ನಯ್ಯ. ಹೇ ದೇವ, ನೀ ನಮ್ಮನ್ನು ಪರಿಶೋಧಿಸಿದೆ, ಪುಟಕಿಟ್ಟ ಚಿನ್ನದಂತೆ ಶುದ್ಧೀಕರಿಸಿದೆ. ನೋಡಿ, ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆ, ನಮ್ಮನ್ನು ಪರಿವರ್ತಿಸುತ್ತಾರೆ. ಉರುಳು ಬಲೆಗೆ ನಮ್ಮನ್ನು ಸಿಕ್ಕಿಸಿದೆ, ಭಾರಿ ಹೊರೆಯನ್ನು ಬೆನ್ನಿಗೆ ಹೊರಿಸಿದೆ. ಯಾವಾಗ ನಾವು ದೇವರ ಹಾದಿಯನ್ನು ಬಿಟ್ಟು ಹೋಗುವಾಗ ನಮಗೆ ಇಂಥ ಅನುಭವವಾಗುತ್ತೆ. ಇದನ್ನೇ ದಾವೀದ ಹೇಳ್ತಾ ಇದ್ದಾನೆ ಕೀರ್ತನೆ 32ರಲ್ಲಿ, ನಿನ್ನ ಶಿಕ್ಷಾ ಹಸ್ತ ನನ್ನ ಮೇಲೆ ಭಾರವಾಗಿತ್ತು ಹಗಲಿರುಳು. ಅಂದ್ರೆ ಅರ್ಥ ಏನು? ದೇವರ ಹಸ್ತ ಪ್ರೀತಿಯ ಹಸ್ತ. ನಾವು ತಪ್ಪು ಮಾಡಿದಾಗ ಅದು ಶಿಕ್ಷಾ ಹಸ್ತವಾಗಿ ನಮಗೆ ಕಾಣುತ್ತೆ. ಶತ್ರುಗಳ ಮೇಲೆ ರಥವನ್ನು ಓಡಗೊಳಿಸಿದೆ, ಅಗ್ನಿಯನ್ನು ಜಲವನ್ನು ದಾಟುವಂತೆ ಮಾಡಿದೆ, ಕೊನೆಗೆ ಸಮೃದ್ಧ ನಾಡಿಗೆಮ್ಮನ್ನು ಸೇರಿಸಿದೆ. ಆ ಇಸ್ರೇಲ್ ಜನರನ್ನು ಸಮೃದ್ಧ ನಾಡಿಗೆ ಸೇರಿಸಿದವರು, ಜೀವನದಲ್ಲಿ ಸಮೃದ್ಧಿ ಕೊಡುವವರು ದೇವರೇ ಸರ್ವೇಶ್ವರ. ದಹನ ಬಲಿಯನ್ನು ಅರ್ಪಿಸೆ, ದೇಗುಲಕ್ಕೆ ಧಾವಿಸುವೆ, ನಿನಗೆ ನಾ ಹೊತ್ತ ಹರಕೆಗಳನ್ನು ತೀರಿಸುವೆ. ಪೂರೈಸುವೆನು ಬಾಯಾರೆ ಮಾಡಿದ ಹರಕೆಯನ್ನು, ಸಂಕಟ ಕಾಲದಲ್ಲಿ ನಾ ಮಾಡಿದ ವ್ರತವನ್ನು. ಕೊಬ್ಬಿದ ಪ್ರಾಣಿಗಳನ್ನು ಅರ್ಪಿಸುವೆನು ಯಜ್ಞವಾಗಿ, ಹೋತ ಹೋರಿಗಳ ಕೊಡುವೆನು ನಿನಗೆ ಕಾಣಿಕೆಯಾಗಿ. ಟಗರುಗಳ ಬಲಿಧೂಪವೆತ್ತುವೆನು ಆರತಿಯಾಗಿ. ಬಂದು ಕೇಳಿರಿ ದೇವನಲ್ಲಿ ಭಯಭಕ್ತಿಯುಳ್ಳವರೇ, ದೇವ ನೆನಗೆ ಮಾಡಿದ ಕಾರ್ಯಗಳ ತಿಳಿಸುವೆ ನಿಮಗೆ. ಅಂದರೆ ನಾನು ಯಾಕೆ ದೇವರಿಗೆ ಸ್ತುತಿ ಸ್ತೋತ್ರ ಆರಾಧನೆ ಸಲ್ಲಿಸ್ತೀನಿ? ಹಳೆ ಒಡಂಬಡಿಕೆಯಲ್ಲಿ ಬಲಿಗಳು, ದಹನ ಬಲಿ ಹಾಗೂ ಈ ಕಾಣಿಕೆಗಳು ಎಲ್ಲ ಧೂಪಗಳು ಸಮರ್ಪಿತವಾಗುತ್ತಿದ್ದವು. ಇವತ್ತು ನಮಗೆ ಶ್ರೇಷ್ಠ ಬಲಿ ಯೇಸು ಸ್ವಾಮಿ, ಅವರನ್ನು ಆರಾಧಿಸಲು ನಾವು ಬರ್ತೀವಿ. ಆದ್ದರಿಂದ ದೇವನಿಗೆ ನಾವು ಸ್ತುತಿ ಮಾಡೋಣ. ಯಾಕೆ? ಕೆಟ್ಟತನವನ್ನು ನಮ್ಮ ಮನದಲ್ಲಿಟ್ಟಿದ್ದರೆ ಮುಟ್ಟುವಂತಿರಲಿಲ್ಲ ಆತನಿಗೆ ಎನ್ನ ಮೊರೆ. ಕೆಟ್ಟದನ್ನು ಮಾಡಿದರೆ ಮೊರೆ ದೇವರಿಗೆ ಮುಟ್ಟೋಲ್ಲ, ಆದರೆ ಎನ್ನ ಮೊರೆಯು ದೇವನನ್ನು ಮುಟ್ಟಿರುವುದು ನಿಜ. ಎನ್ನ ಪ್ರಾರ್ಥನೆಗೆ ಆತ ಕಿವಿಗೊಟ್ಟಿರುವುದು ಸಹಜ. ನಮ್ಮ ಪ್ರಾರ್ಥನೆಗೆ ಅವರು ಕಿವಿಗೊಟ್ಟಿರುವುದು ಸಹಜ. ಆದ್ದರಿಂದ ಆ ದೇವರಿಗೆ ಧನ್ಯವಾದ, ಸ್ತುತಿ ಸ್ತೋತ್ರಗಳನ್ನು ನಾನು ಸಲ್ಲಿಸುತ್ತೇನೆ ಎಂಬುದಾಗಿ ಕೀರ್ತನಾಕಾರ ನಮಗೆ ಹೇಳುತ್ತಾನೆ. ಅಧ್ಯಾಯ 67, ಸಂಕೀರ್ತಿಸಲಿ ಜನರೆಲ್ಲರೂ. ಹರಸು ದೇವ, ನಮ್ಮನ್ನು ಆಶೀರ್ವದಿಸು, ನಿನ್ನ ಮುಖ ಕಾಂತಿಯಿಂದೆಮ್ಮನ್ನು ಬೆಳಗಿಸು. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದೊಳೆಲ್ಲ, ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜನತೆಗೆಲ್ಲ. ನಿನ್ನ ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ನ್ಯಾಯದ ಪ್ರಕಾರ ತೀರ್ಪಿಡುತ್ತಿ ಜನತೆಗೆ, ಆದರ್ಶ ನೀಡುತ್ತಿ ಜಗದ ರಾಷ್ಟ್ರಗಳಿಗೆ. ಹರ್ಷಾನಂದವಾಗಲಿ ಜನಾಂಗಗಳಿಗೆ, ನಿನ್ನ ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ಇತ್ತನೆಮ್ಮ ದೇವನು ಆಶೀರ್ವಾದವನು, ಕೊಟ್ಟಿತೆಮ್ಮ ಭೂಮಿಯು ಸಂತುಷ್ಟ ಬೆಳೆಯನು. ನಮ್ಮೆಲ್ಲರನ್ನು ದೇವನು ಹರಸಲಿ, ಎಲ್ಲೆಡೆ ಆತನ ಭಯಭಕ್ತಿ ಇರಲಿ. ಅಂದರೆ ಜನರೆಲ್ಲರೂ, ಸರ್ವ ಜನಾಂಗಗಳು, ರಾಷ್ಟ್ರಗಳು ದೇವರನ್ನು ಸ್ತುತಿಸಲಿ, ಜನರೆಲ್ಲರೂ ಆತನನ್ನು ವಂದಿಸಲಿ. ಏಕೆಂದರೆ ಆತನ ಮಹತ್ಕಾರ್ಯ, ಆತ ಮಾಡಿದ ಉಪಕಾರಗಳು ಅಗಮ್ಯವಾದುವು. ಅದಕ್ಕಾಗಿ ಇಲ್ಲಿ ಕೀರ್ತನಕಾರ ನಮಗೆ ಹೇಳ್ತಾ ಇದ್ದಾನೆ, ಹರಸು ದೇವ, ನಮ್ಮನ್ನು ಆಶೀರ್ವದಿಸು, ನಿನ್ನ ಮುಖ ಕಾಂತಿಯಿಂದೆಮ್ಮನ್ನು ಬೆಳಗಿಸು.
ಕೀರ್ತನೆ 34 ವಾಕ್ಯ 5 ಹೇಳುತ್ತೆ, ಆತನತ್ತ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದೆಂದಿಗೂ ಕುಂದಿ ಹೋಗದು. ಅಂದರೆ ದೇವರ ಆ ಮುಖ ಕಾಂತಿ ನಮ್ಮನ್ನು ಬೆಳಗಿಸುತ್ತದೆ. ನಾವು ಆಶೀರ್ವಾದವಾಗಬೇಕಾದ್ರೆ ದೇವರ ಹತ್ರ ನೋಡಬೇಕು. ನೋಡುವುದಂದ್ರೆ ಪ್ರಾರ್ಥಿಸುವುದು, ಆರಾಧಿಸುವುದು. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದೊಳೆಲ್ಲ, ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜನತೆಗೆಲ್ಲ. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದೊಳೆಲ್ಲ, ನಿನ್ನ ಒಳ್ಳೆಯ ಮಾರ್ಗ ಅದು ವಿಶ್ವದಲ್ಲೆಲ್ಲ ಪ್ರಸಿದ್ಧವಾಗಲಿ. ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ, ರಕ್ಷಣೆಯ ಶಕ್ತಿ ನಿನ್ನಲ್ಲಿದೆ. ನಿನ್ನ ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನ ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ನ್ಯಾಯದ ಪ್ರಕಾರ ತೀರ್ಪಿಡುತ್ತಿ ಜನತೆಗೆ, ಆದರ್ಶ ನೀಡುತ್ತಿ ಜಗದ ರಾಷ್ಟ್ರಗಳಿಗೆ. ಹರ್ಷಾನಂದವಾಗಲಿ ಜನಾಂಗಗಳಿಗೆ. ನ್ಯಾಯದ ಪ್ರಕಾರ ತೀರ್ಪಿಡುತ್ತಿ ಜನತೆಗೆ, ಆದರ್ಶ ನೀಡುತ್ತಿ ಜಗದ ರಾಷ್ಟ್ರಗಳಿಗೆ, ಹರ್ಷಾನಂದವಾಗಲಿ ಜನಾಂಗಗಳಿಗೆ. ನೋಡಿ, ದೇವರ ಆ ತೀರ್ಪು ನ್ಯಾಯಯುತ. ನಿನ್ನ ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನನ್ನು ಕೀರ್ತಿಸಲಿ, ಸಂಕೀರ್ತಿಸಲಿ ಅವರು, ನಿನ್ನನ್ನು ಸ್ತುತಿಸಲಿ. ಇತ್ತನೆಮ್ಮ ದೇವನು ಆಶೀರ್ವಾದವನು, ಕೊಟ್ಟಿತೆಮ್ಮ ಭೂಮಿಯು ಸಂತುಷ್ಟ ಬೆಳೆಯನು. ನೋಡಿ, ದೇವರ ಆಶೀರ್ವಾದದಿಂದ ಭೂಮಿಯು ಕೂಡ ಒಳ್ಳೆಯ ಬೆಳೆಯನ್ನು ನೀಡುತ್ತದೆ. ನಮ್ಮೆಲ್ಲರನ್ನು ದೇವನು ಹರಸಲಿ, ಎಲ್ಲೆಡೆ ಆತನ ಭಯಭಕ್ತಿ ಇರಲಿ. ನಮ್ಮೆಲ್ಲರನ್ನು ದೇವರು ಹರಸಲಿ. ಆತ್ಮೀಯರೇ, ದೇವರ ಮಹತ್ ಕಾರ್ಯಗಳಿಗಾಗಿ ವಂದನೆ ಸಲ್ಲಿಸಿದೆವು. ಕೀರ್ತನೆ 66, ಕೀರ್ತನೆ 67, ಸಂಕೀರ್ತಿಸಲಿ ಜನರೆಲ್ಲರೂ ದೇವರು ಮಾಡಿದ ಸಕಲ ಉಪಕಾರಗಳಿಗಾಗಿ, ಅನುಗ್ರಹಕ್ಕಾಗಿ, ಆಶೀರ್ವಾದಕ್ಕಾಗಿ. ಮುಂದಿನ ಕೀರ್ತನೆ 68, ರಾಷ್ಟ್ರದ ಜಯಗೀತೆ. ಇದು ಸುಮಾರು 1 ರಿಂದ 35 ವಾಕ್ಯಗಳನ್ನು ನಾವು ಓದುತ್ತೇವೆ. ಎಚ್ಚರಗೊಳ್ಳಲಿ ದೇವನೆಚ್ಚರಗೊಳ್ಳಲಿ, ಆತನ ಶತ್ರುಗಳೆಲ್ಲರೂ ಚದುರಿ ಹೋಗಲಿ, ಆತನ ವಿರೋಧಿಗಳು ಪಲಾಯನಗೈಯಲಿ. ಅವರನ್ನು ಊದಿ ಬಿಡು ದೇವ, ತೇಲಿ ಹೋಗಲಿ ಹೊಗೆಯಂತೆ, ಕರಗಿ ಹೋಗಲಿ ನಿನ್ನೆದುರಿಗೆ ಅಗ್ನಿ ಮುಟ್ಟಿದ ಮೇಣದಂತೆ. ಸಜ್ಜನರಾದರೋ ಸಂತೋಷಿಸಲಿ, ದೇವರ ಮುಂದೆ ಆನಂದಿಸಲಿ, ಅತುಳ ಹರ್ಷಾನಂದಗೊಳ್ಳಲಿ. ಗಾಯನ ಮಾಡಿರಿ ದೇವನಿಗೆ, ಕೊಂಡಾಡಿರಿ ಆತನ ನಾಮವನು. ಮೇಘಾರೂಢನಾಗಿ ಬರುವವಗೆ ಸಿದ್ಧ ಮಾಡಿರಿ ರಾಜಮಾರ್ಗವನು. ಪ್ರಭು ಆತನ ನಾಮಧೇಯ, ಹರ್ಷದಿ ಸೇರಿರಿ ಆತನ ಸನ್ನಿಧಿಯನು. ದಿವ್ಯಧಾಮದಲ್ಲಿ ಆ ದೇವ ತಬ್ಬಲಿಗೆ ತಂದೆ ವಿಧವೆಗಾಶ್ರಯ. ನೀಡುವನು ಮಡದಿ ಮಕ್ಕಳನ್ನು, ಒಂಟಿಗನಿಗೆ ಬಿಡುಗಡೆಯ ಭಾಗ್ಯವನ್ನು ನೊಂದ ಬಂದಿಗಳಿಗೆ. ದ್ರೋಹಿಗಳಿಗಾದರೂ ಮರುಳುಗಾಡೆ ಮಾಳಿಗೆ. ದೇವ ಪ್ರಜೆಗೆ ಮುಂದಾಳಾಗಿ ನೀ ಹೊರಟಾಗ, ಅರಣ್ಯ ಮಾರ್ಗವಾಗಿ ನೀ ಪ್ರಯಾಣ ಮಾಡಿದಾಗ. ನಡುಗಿತು ಪೊಡವಿ, ಕಂಪಿಸಿತು ಸಿನಾಯಿ, ದೇವ ಪ್ರತ್ಯಕ್ಷನಾದನೆಂದು. ಮಳೆಗರೆಯಿತು ಮೋಡಗಿರಿ, ಇಸ್ರಾಯೇಲ್ ದೇವ ಪ್ರತ್ಯಕ್ಷನಾದನೆಂದು. ದೇವ ಹೇರಳವಾಗಿ ನೀ ಸುರಿ ಮಳೆಗರೆದೆ, ಬತ್ತಿದ ನಿನ್ನ ಸೊತ್ತನ್ನು ಸಮೃದ್ಧಿಗೊಳಿಸಿದೆ. ವಸತಿಯಾಯಿತದು ನಿನ್ನ ಜನ ಮಂದೆಗೆ, ಅಸ್ತೆಯಿಂದೊದಗಿಸಿದೆ ದೀನ ದಲಿತರಿಗೆ. ಹೊರಡಿಸಿದನು ಪ್ರಭು ಶುಭ ವಾರ್ತೆಯೊಂದನು, ಹರಡಿತು ಜನಸ್ತೋಮ ಆ ಸಂದೇಶವನು. ಓಡಿದರು ದಂಡೊಡನೆ, ಓಡಿದರು ದೊರೆಗಳು, ದೋಚಿಕೊಂಡರು ಕೊಳ್ಳೆಯನು ಗೃಹಿಣಿಯರು. ಪಾರಿವಾಳಗಳ ರೆಕ್ಕೆಗಳಂತಹ ಕನಕದ ಕ್ರಾತಿಗಳಿದೋ, ಪಾರಿವಾಳ ರೆಕ್ಕೆಗಳಂತಹ ಕನಕದಾಕೃತಿಗಳಿದೋ. ಗರಿಗಳಂತೆ ತಳತಳಿಸುವ ಬಂಗಾರ ರೇಖೆಗಳಿದೋ. ನೀವಾದರೂ ಕುರಿದೊಡ್ಡಿಗಳಲ್ಲಿ ಬೆಚ್ಚನಿದ್ದಿರೋ. ಸರ್ವಶಕ್ತನು ಅರಸರ ನತ್ತ ಸದೆ ಬಡಿದಂತೆ, ಇತ್ತ ಬೀಳುತ್ತಿತ್ತು ಸಾಲ್ಮೋನ್ಗಿರಿ ಮೇಲೆ ಹಿಮಗಡ್ಡೆ. ಬಾಷಾನಿನ ಪರ್ವತವೇ ನೀ ಮಹೋನ್ನತ, ಹಲವು ಶಿಖರಗಳಿಗಿಂತ ನೀ ಅಲಂಕೃತ. ಆದರೂ ದೇವನಾರಿಸಿದ ಗಿರಿಯನು, ಆತ ಬಯಸಿದ ಚಿರ ನಿವಾಸವನು ನೀ ಓರೆಗಣ್ಣಿಂದ ಕಾಣುವೆಯೇನು. ಎಲೈ ಶಿಖರೋನ್ನತ ಪರ್ವತವೇ ಕೇಳು, ಎಲೈ ಶಿಖರೋನ್ನತ ಪರ್ವತವೇ ಪೇಳು. ತನ್ನ ಸಹಸ್ರಾರು ಲಕ್ಷಾಂತರ ರಥಗಳ ಸಮೇತ ಸಿನಾಯಿಯಿಂದ ದೇಗುಲಕ್ಕೆ ಪ್ರಭುವಿನ ಸಮಾಗಮನ. ಹೇ ದೇವ, ಹೇ ಪ್ರಭು, ನೀನೇರಿದೆ ಉನ್ನತ ಶಿಖರಕ್ಕೆ. ಕರೆದೊಯ್ದೆ ಕೈದಿಗಳನೇಕರನು ನಿನ್ನ ನಿವಾಸಕ್ಕೆ. ಸರಳರಿಂದಲೂ ದುರುಳರಿಂದಲೂ ಪಡೆದೆ ಕಪ್ಪ ಕಾಣಿಕೆ.
ದೇವರಾದ ಪ್ರಭುವೇ, ಅಲ್ಲೇ ನೀ ವಾಸಿಸುವೆ. ಸ್ತುತಿಯಾಗಲಿ ನಮ್ಮನ್ನುದ್ಧರಿಸುವ ದೇವನಿಗೆ, ನಮ್ಮನ್ನನುದಿನ ಬಿಡದೆ ಸಹಿಸಿಕೊಳ್ಳುವ ಪ್ರಭುವಿಗೆ. ನಮ್ಮ ದೇವರು ಜೀವೋದ್ಧಾರಕ ದೇವರು ಹೌದು, ಸಾವಿಂದ ತಪ್ಪಿಸುವ ಶಕ್ತಿ ಸ್ವಾಮಿ ದೇವರದು. ಸಂಹರಿಸುವ ನಾಥನು ಶತ್ರುಗಳ ಶಿರಸ್ಸನು, ನಸುಕುವನು ದುರ್ಮಾರ್ಗಿಗಳ ಕೇಶ ಕಿರೀಟವನು. ಪ್ರಭುವಿನ ನುಡಿ, ನಿನ್ನ ಶತ್ರುಗಳ ನೆತ್ತರಲ್ಲಿ ನೀ ಕಾಲ್ ತೊಳೆವಂತೆ, ನಿನ್ನ ನಾಯಿಗಳಿಗದ ನೆಕ್ಕಲು ಸಾಕಷ್ಟು ಸಿಗುವಂತೆ. ಬಾಷಾನಿನಿಂದವರನ್ನು ನಾ ಮರಳಿ ಬರಮಾಡುವೆ, ಸಮುದ್ರ ತಳದಿಂದವರನ್ನು ನಾ ಮತ್ತೆ ಮೇಲೆತ್ತುವೆ. ಕಂಗೊಳಿಸುತ್ತಿದೆ ದೇವ ನಿನ್ನ ಭವ್ಯ ಮೆರವಣಿಗೆ, ನನ್ನ ಅರಸ ದೇವನು ನಡೆವ ತನ್ನ ಗರ್ಭಗುಡಿಗೆ. ಮುಂಗಡೆಯಲಿದೋ ಹಾಡುಗಾರರು, ಹಿಂಗಡೆಯಲಿದೋ ವಾದ್ಯಗಾರರು, ನಡುವೆ ದಮ್ಮಡಿ ಬಡಿಯುವ ಮಹಿಳೆಯರು. ಇಸ್ರಾಯೇಲಿನ ವಂಶಜರೇ, ಸ್ತುತಿಸಿರಿ ಪ್ರಭುವನು ಎನ್ನುದಿಹರು. ಸಭೆ ಸಮ್ಮುಖದಲ್ಲಿ ಕೊಂಡಾಡಿರಿ ದೇವರನು ಎಂದು ಹಾಡುತ್ತಿಹರು. ಮುನ್ನಡೆಯುತ್ತಿಹರು ಇದೋ ಕಿರಿಯ ಕುಲದ ಬೆನ್ಯಾಮೀನರು, ಗುಂಪಾಗಿ ಬರುತ್ತಿಹರು ಯಹೂದ್ಯ ಕುಲದ ಗುರು ಹಿರಿಯರು. ಹಿಂಬಾಲಿಸುತ್ತಿಹರು ಜಬುಲೂನ್ ನಫ್ತಾಲಿ ಗೋತ್ರದವರು. ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಹೇ ದೇವ ಪ್ರದರ್ಶಿಸು, ನಮ್ಮ ಪರ ಪ್ರಯೋಗಿಸಿದ ಬಲವನ್ನು ಮರಳಿ ತೋರ್ಪಡಿಸು. ಜೆರುಸಲೇಮಿನ ನಿನ್ನ ಮಹಾದೇವಾಲಯದ ಪ್ರಯುಕ್ತ ಅರಸರು ನಿನಗೆ ಕಾಣಿಕೆಯನ್ನು ತಂದೊಪ್ಪಿಸುವುದು ಅತಿ ಸೂಕ್ತ. ದಂಡಿಸು ಜಂಡು ಕಾಡು ಮೃಗದಂತ ನಾಡನು, ಗದರಿಸು ಹೋರಿ ದನ ಕರುಗಳಂತ ನಾಡುಗಳನ್ನು, ಚದುರಿಸು ಕಲಹ ಕಾಳಗ ಪ್ರಿಯ ಜನಾಂಗಗಳನ್ನು, ಅಡ್ಡ ಬೀಳಿಸು ನಿನಗೆ ಬೆಳ್ಳಿ ಗಟ್ಟಿ ತಂದವರನ್ನು. ರಾಯಭಾರಿಗಳಾಗಿ ಬರುವರು ಈಜಿಪ್ಟಿನ ಜನರು, ದೇವರಿಗೆ ಕೈ ಮುಗಿಯುವರು ಇಥಿಯೋಪಿಯದವರು. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನು, ಸಂಕೀರ್ತಿಸಿರಿ ನೀವೆಲ್ಲರೂ ಪ್ರಭುವನು. ಆದಿ ಮೊದಲು ಮೇಘಾರೂಢನಾಗಿರುವನು, ಕೊಂಡಾಡಿರಿ ಗುಡುಗಿನಂತೆ ಘರ್ಜಿಸುವಾತನನು. ಸಾರಿರಿ ದೇವರ ಶಕ್ತಿ ಸಾಮರ್ಥ್ಯವನು, ಇಸ್ರಾಯೇಲಿಗೆ ತೋರಿದ ಪ್ರಭಾವವನು. ಗಗನವನ್ನು ಆವರಿಸಿರುವ ಪ್ರತಿಭೆಯನು, ಪರಮ ಪವಿತ್ರಾಲಯದಲ್ಲಿಯ ದೇವ ಭಯಭಕ್ತಿಗೆ ಪಾತ್ರ. ಪ್ರಜೆಗೆ ಪರಾಕ್ರಮವೀವ ಇಸ್ರಾಯೇಲ ದೇವನಿಗೆ ಸ್ತೋತ್ರ. ಆತ್ಮೀಯರೇ, ಈ ಕೀರ್ತನೆ ರಾಷ್ಟ್ರದ ಜಯಗೀತೆ. ಸುಮಾರು 1ರಿಂದ 35 ವಾಕ್ಯಗಳು ತನಕಿದೆ. ಸ್ವಲ್ಪ ಉದ್ದವಾದ ಒಂದು ಕೀರ್ತನೆ ಅನ್ಬಹುದು. ಈ ಕೀರ್ತನೆಯಲ್ಲಿ ದೇವರು ನೀಡಿದ ಜಯಕ್ಕಾಗಿ ದೇವರಿಗೆ ಹರ್ಷೋದ್ಗಾರದ ಮೂಲಕ ಸ್ತುತಿಯನ್ನು ಸಲ್ಲಿಸುವಂಥದ್ದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ಆ ದೇವರ ಶಕ್ತಿ ಸಾಮರ್ಥ್ಯವನ್ನು ನಾವು ಅರ್ಥೈಸುವಂತಹ ಮಾತುಗಳು ಇಲ್ಲಿ ನಮಗೆ ಆಲಿಸಲು ಸಿಗುತ್ತವೆ. ಎಚ್ಚರಗೊಳ್ಳಲಿ ದೇವನೆಚ್ಚರಗೊಳ್ಳಲಿ, ಆತನ ಶತ್ರುಗಳೆಲ್ಲರೂ ಚದುರಿ ಹೋಗಲಿ, ಆತನ ವಿರೋಧಿಗಳು ಪಲಾಯನಗೈಯಲಿ. ದೇವರ ವಿರೋಧಿಗಳು ದೇವರ ಮುಂದೆ ನಿಲ್ಲಲು ಅಸಾಧ್ಯ, ಅವರೆಲ್ಲರೂ ಚದುರಿ ಹೋಗಲಿ. ಹೇಗೆ ಫರೋಹ ಅರಸ ಚದುರಿ ಹೋದ, ಅರಸರುಗಳು ಹೋರಾಟ ಮಾಡುವಾಗ ದೇವರ ವಿರೋಧ ಹೋರಾಟ ಮಾಡಿದ ಸೈನ್ಯಗಳು ಚದುರಿ ಹೋದಾಗ, ಆ ರೀತಿಯಲ್ಲಿ ಅವರು ಪಲಾಯನಗೈಯಲಿ. ಅವರನ್ನು ಊದಿ ಬಿಡು ದೇವ, ತೇಲಿ ಹೋಗಲಿ ಹೊಗೆಯಂತೆ, ಕರಗಿ ಹೋಗಲಿ ನಿನ್ನೆದುರಿಗೆ ಅಗ್ನಿ ಮುಟ್ಟಿದ ಮೇಣದಂತೆ. ಅವರನ್ನು ಊದಿ ಬಿಡು ದೇವ, ಏಕೆಂದರೆ ದೇವರ ಮುಂದೆ ಅವರು ನಿಲ್ಲಲು ಸಾಧ್ಯವಿಲ್ಲ. ತೇಲಿ ಹೋಗಲಿ ಹೊಗೆಯಂತೆ, ಕರಗಿ ಹೋಗಲಿ ನಿನ್ನೆದುರಿಗೆ ಅಗ್ನಿ ಮುಟ್ಟಿದ ಮೇಣದಂತೆ. ಸಜ್ಜನರಾದರೂ ಸಂತೋಷಿಸಲಿ, ದೇವರ ಮುಂದೆ ಆನಂದಿಸಲಿ, ಅತುಳ ಹರ್ಷಾನಂದಗೊಳ್ಳಲಿ. ಅಂದರೆ ಸಜ್ಜನರು ದೇವರ ಮುಂದೆ ಸಂತೋಷಿಸುವವರು, ಹರ್ಷಿಸುವವರು, ಏಕೆಂದರೆ ದೇವರು ಅವರ ಮೊರೆಯನ್ನು ಆಲಿಸಿದ್ದಾರೆ, ಅವರಿಗೆ ವಿಜಯವನ್ನು ದಯಪಾಲಿಸಿದ್ದಾರೆ. ವಾಕ್ಯ 4, 5, 6 ನಾವು ನೋಡುವುದಾದ್ರೆ ದೇವರಿಗೆ ಸ್ತುತಿ ಮಾಡುವ ಕುರಿತು ಹೇಳ್ತಾ ಇದೆ ಈ ವಾಕ್ಯಗಳು. ಗಾಯನ ಮಾಡಿರಿ ದೇವನಿಗೆ, ಕೊಂಡಾಡಿರಿ ಆತನ ನಾಮವನ್ನು. ಈ ಪೌಲ ಕೂಡ ಹೇಳ್ತಾ ಇದ್ದೇನಲ್ಲ, ಸದಾ ಪ್ರಭುವಿನಲ್ಲಿ ಹರ್ಷಿಸಿರಿ, ಆನಂದಿಸಿರಿ, ಮತ್ತೆ ಒತ್ತಿ ಹೇಳುತ್ತೇನೆ, ಹರ್ಷಿಸಿರಿ, ಆನಂದಿಸಿರಿ. ಅದನ್ನೇ ಕೀರ್ತನಕಾರ ಹೇಳ್ತಾನೆ. ಗಾಯನ ಮಾಡಿರಿ ದೇವನಿಗೆ, ಕೊಂಡಾಡಿರಿ ಆತನ ನಾಮವನ್ನು. ಮೇಘಾರೂಢನಾಗಿ ಬರುವವಗೆ ಸಿದ್ಧ ಮಾಡಿರಿ ರಾಜ ಮಾರ್ಗವನ್ನು. ಪ್ರಭು ಆತನ ನಾಮಧೇಯ ಹರ್ಷದಿ ಸೇರಿರಿ ಆತನ ಸನ್ನಿಧಿಯನ್ನು. ದಿವ್ಯಧಾಮದಲ್ಲಿ ಆ ದೇವ ತಬ್ಬಲಿಗೆ ತಂದೆ, ವಿಧವೆಗಾಶ್ರಯ ನೀಡುವನು ಮಡದಿ ಮಕ್ಕಳನ್ನು ಒಂಟಿಗನಿಗೆ, ಬಿಡುಗಡೆಯ ಭಾಗ್ಯವನ್ನು ನೊಂದ ಬಂದಿಗಳಿಗೆ, ದ್ರೋಹಿಗಳಿಗಾದರೋ ಮರಳುಗಾಡೆ ಮಾಳಿಗೆ.
ನೋಡಿ, ಎಲ್ಲ ದೇವರು ಕೊಡ್ತಾರೆ. ದೇವರಿಗೆ ಏನು ಮಾಡ್ರಿ, ನೀವು ಗಾಯನ ಮಾಡ್ರಿ, ಸ್ತುತಿ ಮಾಡ್ರಿ, ಸದಾಕಾಲ ಆತನನ್ನು ಸಂಕೀರ್ತಿಸಿರಿ, ಗಾಯನ ಮಾಡಿರಿ, ಕೊಂಡಾಡಿರಿ. ಏಕೆಂದರೆ ಆ ದೇವರಿಗೆ ರಾಜಮಾರ್ಗವನ್ನು ಸಿದ್ಧ ಮಾಡಿರಿ. ಪ್ರಭು ಆತನ ನಾಮಧೇಯ ಹರ್ಷದಿ ಸೇರಿರಿ ಆತನ ಸನ್ನಿಧಿಯನ್ನು. ನೋಡಿ, ದಿವ್ಯ ಧಾಮದಲ್ಲಿ ಆ ದೇವ ಏನ್ ಮಾಡ್ತಾನೆ? ತಬ್ಬಲಿಗೆ ತಂದೆ. ಇವತ್ತು ನಾವು ಯಾರು ಅನಾಥರಲ್ಲ, ತಬ್ಬಲಿಗೆ ತಂದೆ. ವಿಧವೆಗೆ ಅವರು ಆಶ್ರಯ ನೀಡುವನು, ಮಡದಿ ಮಕ್ಕಳನ್ನು ಒಂಟಿಗನಿಗೆ. ಅಂದ್ರೆ ಅರ್ಥ ಏನು? ಒಂಟಿಗೆ ಇರುವವನಿಗೆ ವಿವಾಹದ ಸಂದರ್ಭ ಒದಗಿ ಬರುವುದು, ಅವರನ್ನು ಒಂದು ಕುಟುಂಬವಾಗಿ ಅವರು ಆಶೀರ್ವದಿಸುವರು. ಬಿಡುಗಡೆಯ ಭಾಗ್ಯವನ್ನು ನೊಂದ ಬಂದಿಗಳಿಗೆ, ಎಷ್ಟೋ ಬಂದಿಗಳು ಇರಬಹುದು, ಅವರಿಗೆ ಇರಬಹುದು ಬಂದಿಗಳು ಒಂದು ಸೆರೆಯಲ್ಲಿ, ಇನ್ನೊಂದು ಅನಾರೋಗ್ಯದಲ್ಲಿ ಬಂದಿಗಳಾಗಿರ್ಬೋದು, ಅವರಿಗೆ ಬಿಡುಗಡೆ ಭಾಗ್ಯವನ್ನು ಪ್ರಭು ಕೊಡುತ್ತಾರೆ. ದ್ರೋಹಿಗಳಿಗಾದರೂ ಮರಳುಗಾಡೆ ಮಾಳಿಗೆ, ಅದರಿಂದ ದ್ರೋಹದಲ್ಲಿರುವವರಿಗೆ ಮರಳುಗಾಡೆ ಮಾಳಿಗೆ, ಅದರಿಂದ ಅವರ ಜೀವನ ನಾಶವಾಗುವುದು. ದೇವ ಪ್ರಜೆಗೆ ಮುಂದಾಳಾಗಿ ನೀವು ಹೊರಟಾಗ, ಅರಣ್ಯ ಮಾರ್ಗವಾಗಿ ಪ್ರಯಾಣ ಮಾಡಿದಾಗ, ಯಾವಾಗ ದೇವರು ಇಸ್ರಾಯೇಲ್ ಜನಾಂಗದವರನ್ನು ನಡೆಸಲು ಹೊರಟರು, ನಮಗೆ ಗೊತ್ತು ಅವಾಗೇನಾಯಿತು? ನಡುಗಿತು ಪಡವಿ, ಕಂಪಿಸಿತು ಸಿನಾಯಿ, ದೇವ ಪ್ರತ್ಯಕ್ಷನಾದನೆಂದು. ಮಳೆಗರೆಯಿತು ಮೋಡಗಿರಿ, ಇಸ್ರಾಯೇಲ್ ದೇವ ಪ್ರತ್ಯಕ್ಷನಾದನೆಂದು. ದೇವರ ಪ್ರಸನ್ನತೆ, ದೇವರ ದರ್ಶನ ಒಂದು ಆಶೀರ್ವಾದವಾಗಿ ಮಾರ್ಪಟ್ಟ ಒಂದು ಸಮಯವನ್ನು ನಾವಿಲ್ಲಿ ನೋಡಬಹುದು. ದೇವ, ಹೇರಳವಾಗಿ ನೀ ಸುರಿ ಮಳೆಗರೆದೆ, ಬತ್ತಿದ ನಿನ್ನ ಸೊತ್ತನ್ನು ಸಮೃದ್ಧಿಗೊಳಿಸಿದೆ. ನೋಡಿ, ಸಂಪತ್ತು, ಸಮೃದ್ಧಿ, ಸಮಾಧಾನ ಎಲ್ಲವೂ ದೇವರಿಗೆ ಸೇರಿದಾಗಿದೆ. ಸಂಪತ್ತು ಇದ್ದ ತಕ್ಷಣ ಸಮಾಧಾನ ಬರೋಲ್ಲ, ಸಮೃದ್ಧಿ ಇದ್ದ ತಕ್ಷಣ ಸಮಾಧಾನ ಬರೋದಿಲ್ಲ. ದೇವರು ಇದ್ದಾಗ ಈ ಮೂರೂ ನಮಗೆ ಸಿಗುತ್ತವೆ, ದಕ್ಕುತ್ತವೆ. ವಸತಿಯಾಯಿತದು ನಿನ್ನ ಜನ ಮಂದೆಗೆ, ಅಸ್ತೆ ಇಂದೊದಗಿಸಿದೆ ದೀನ ದಲಿತರಿಗೆ. ಅಂದ್ರೆ ಜನರೆಲ್ಲರಿಗೆ ನೀನೊಂದು ಜಾಗವನ್ನು ಕೊಟ್ಟೆ, ಸ್ಥಳವನ್ನು ಕೊಟ್ಟೆ, ಭೂಮಿಯನ್ನು ಕೊಟ್ಟೆ, ಎಲ್ಲವನ್ನು ಕೊಟ್ಟೆ. ಅವರಿಗೆ ಮನೆಯನ್ನು ಕೂಡ, ಆಶ್ರಯವನ್ನು ಕೊಟ್ಟೆ. ಹೊರಡಿಸಿದನು ಪ್ರಭು ಶುಭ ವಾರ್ತೆಯೊಂದನು, ಹರಡಿತು ಜನಸ್ತೋಮ ಆ ಸಂದೇಶವನು. ನೋಡಿ, ಏನು ಶುಭ ವಾರ್ತೆ? ದೇವರು ನಮ್ಮನ್ನು ಪ್ರೀತಿಸ್ತಾರೆ, ಕ್ಷಮಿಸ್ತಾರೆ. ಆ ಶುಭ ವಾರ್ತೆ, ರಕ್ಷಣೆ ವಾರ್ತೆಯನ್ನು ಪ್ರಭು ನಮಗೆ ಕೊಡುತ್ತಾರೆ. ಓಡಿದರು ದಂಡೊಡನೆ, ಓಡಿದರು ದೊರೆಗಳು, ದೋಚಿಕೊಂಡರು ಕೊಳ್ಳೆಯನು ಗೃಹಿಣಿಯರು. ಅಂದರೆ ದೇವರಿಗೆ ವಿರೋಧ ಮಾಡುವವರು ಓಡಿದರು, ಅವರು ದಂಡೊಡನೆ ಓಡಿದರು, ಅವರಿಗೆ ನಿಲ್ಲಲಾಗಲಿಲ್ಲ. ಪಾರಿವಾಳ ರೆಕ್ಕೆಗಳಂತ ಕನಕದಾಕೃತಿಗಳಿಗಿದೋ, ಗರಿಗಳಂತೆ ತಳತಳಿಸುವ ಬಂಗಾರ ರೇಖೆಗಳಿಗಡಿದೋ, ನೀವಾದರೂ ಕುರಿ ದೊಡ್ಡಿಗಳಲ್ಲಿ ಬೆಚ್ಚನಿದ್ದಿರೋ. ಸರ್ವಶಕ್ತ ಅರಸನತ್ತ ಸದೆ ಬಡಿದಂತೆ ಇತ್ತ ಬೀಳುತ್ತಿತ್ತು ಸಲ್ಮೋನ್ ಗಿರಿ ಮೇಲೆ ಹಿಮಗಡ್ಡೆ. ಅತ್ತ ದೇವರು ಇವರಿಗೆ ವಿಜಯ ನೀಡುವಂತೆ, ತನ್ನ ಜನತೆಗೆ ವಿಜಯ ನೀಡುವಂತೆ ಯುದ್ಧಗಳಲ್ಲಿರಬಹುದು ಅಥವಾ ಅವರ ಸಮಸ್ಯೆಗಳಿರಬಹುದು. ಇತ್ತ ಏನಾಗ್ತಿತ್ತು? ಸಲ್ಮೋನ್ ಗಿರಿ ಮೇಲೆ ಹಿಮಗಡ್ಡೆ ಬೀಳುತ್ತಿತ್ತು. ಅಂದ್ರೆ ಅರ್ಥ ಏನು? ಸರ್ವಶಕ್ತ ದೇವನ ಒಂದು ಕಾರ್ಯಗಳನ್ನು ನೋಡಿ ಈ ಒಂದು ಆಶೀರ್ವಾದವು ಕೂಡ ಆ ಬೆಟ್ಟದ ಮೇಲೆ ಇಳಿದು ಬರುತ್ತದೆ. ಬಾಷಾನಿನ ಪರ್ವತವೇ ನೀ ಮಹೋನ್ನತ, ಹಲವು ಶಿಖರಗಳಿಗಿಂತ ನೀ ಅಲಂಕೃತ. ಆದರೂ ದೇವನಾರಿಸಿದ ಗಿರಿಯನು, ಆತ ಬಯಸಿದ ಚಿರ ನಿವಾಸವನ್ನು ನೀವು ಓರೆಗಣ್ಣಿಂದ ಕಾಣುವೆ ಏನು. ಅದರಿಂದ ದೇವರು ಏನು ಬಯಸುತ್ತಾರೆ, ಆಶಿಸುತ್ತಾರೆ, ಅದನ್ನು ನೀನು ಕೆಟ್ಟದಾಗಿ ಬಿಂಬಿಸಬೇಡ, ಚಿಂತಿಸಬೇಡ, ಮತ್ತು ದೇವರಿಗೆ ವಿರೋಧ ಹೋಗಬೇಡ. ಎಲೇ ಶಿಖರ ಪರ್ವತವೇ ಪೇಳು, ತನ್ನ ಸಹಸ್ರಾರು ಲಕ್ಷಾಂತರ ರಥಗಳ ಸಮೇತ ಸಿನಾಯಿಯಿಂದ ದೇಗುಲಕ್ಕೆ ಪ್ರಭುವಿನ ಸಮಾಗಮನ. ನಮ್ಮ ಪ್ರಭು ಕರೆಯಾಗಿ ಇಳಿದು ಬರುವರು. ಸಿನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ ಆ ಪ್ರಸನ್ನತೆ ನಮ್ಮಲ್ಲಿ ಇಳಿದು ಬರುವುದು ಮತ್ತು ಅವರು ನಮ್ಮನ್ನು ಮುನ್ನಡೆಸುವರು. ಹೇ ದೇವ, ಹೇ ಪ್ರಭು, ನೀನೇರಿದೆ ಉನ್ನತ ಶಿಖರಕ್ಕೆ, ಕರೆದೊಯ್ದ ಕೈದಿಗಳನೇಕರನ್ನು ನಿನ್ನ ನಿವಾಸಕ್ಕೆ, ಸರಳರಿಂದಲೂ ದುರುಳರಿಂದಲೂ ಪಡೆದ ಕಪ್ಪ ಕಾಣಿಕೆ ದೇವರಾದ ಪ್ರಭುವೇ, ಅಲ್ಲೇ ನೀವು ವಾಸಿಸುವೆ. ನಿನಗೆ ಒಳ್ಳೆಯವರು ಈ ದುರುಳರು ಇದ್ದರು, ನೀನೆಲ್ಲರನ್ನೂ ಪರಿವರ್ತಿಸಲು ಸಾಧ್ಯವಿರುವಂತಹ ದೇವರು, ಅವರನ್ನು ವಿಧೇಯತೆಗೆ ತರುವಂತಹ, ಅಂದರೆ ಒಂದರ್ಥದಲ್ಲಿ ಬಗ್ಗು ಬಡಿಯುವಂತಹ ಶಕ್ತಿ ನಿನ್ನಲ್ಲಿದೆ. ಆದ್ದರಿಂದ ಯಾರು ನಿನಗೆ ವಿರೋಧ ಹೋಗಲು ಅಸಾಧ್ಯ. ನಿನ್ನ ಸರ್ವಶಕ್ತ, ಸರ್ವಭೌಮ ಆ ಒಂದು ಆಳ್ವಿಕೆಯಲ್ಲಿ ನಾವೆಲ್ಲರೂ ಸುರಕ್ಷಿತರಾಗಿದ್ದೀವಿ. ದೇವರಾದ ಪ್ರಭುವೇ, ಅಲ್ಲೇ ನೀವು ವಾಸಿಸುವೆ. ಓಕೆ, 19ನೇ ಸ್ತುತಿ ಆಗಲಿ ನಮ್ಮನ್ನುದ್ಧರಿಸುವ ದೇವನಿಗೆ, ನಮ್ಮ ಅನುದಿನ ಬಿಡದೆ ಸಹಿಸಿಕೊಳ್ಳುವ ಪ್ರಭುವಿಗೆ. ನೋಡಿ, ದೇವರು ನಮ್ಮನ್ನು ಉದ್ಧರಿಸುತ್ತಾರೆ,
ಅನುದಿನ ನಮ್ಮನ್ನು ಸಹಿಸಿಕೊಳ್ತಾರೆ. ನಮ್ಮ ಬಲಹೀನತೆಗಳಿವೆ, ಎಷ್ಟೋ ಬಲಹೀನತೆಗಳಿವೆ, ದೇವರು ನಮ್ಮನ್ನು ಸಹಿಸಿಕೊಳ್ತಾರೆ. ಮುಂದುವರಿಸಿ ಹೇಳ್ತಾ ಇದ್ದಾರೆ, ನಮ್ಮ ದೇವರು ಜೀವೋದ್ಧಾರಕ ದೇವರು ಹೌದು. ಆ ಗಾಡ್ ಈಸ್ ಎ ಸೇವಿಂಗ್ ಗಾಡ್. ನಮ್ಮ ದೇವರು ನಮ್ಮನ್ನು ಉದ್ಧರಿಸುವ ದೇವರು, ನಾಶ ಮಾಡುವ ದೇವರು ಅಲ್ಲ. ಸಾವಿನಿಂದ ತಪ್ಪಿಸುವ ಶಕ್ತಿ ಸ್ವಾಮಿ ದೇವರದು. ಆದ್ದರಿಂದ ಸ್ವಾಮಿ ದೇವರಲ್ಲಿ ನಾವು ನಂಬಿಕೆಟ್ಟಾಗ ಸಾವಿನಿಂದ ಅವರು ನಮ್ಮನ್ನು ತಪ್ಪಿಸುತ್ತಾರೆ. ಸಂಹರಿಸುವ ನಾಥನು ಶತ್ರುಗಳ ಶಿರಸ್ಸನು, ನಸುಕುವನು ದುರ್ಮಾರ್ಗಿಗಳ ಕೇಶ ಕಿರೀಟವನು. ಸಂಹರಿಸುವ ನಾಥನು ಶತ್ರುಗಳ ಶಿರಸ್ಸನ್ನು, ನಸುಕುವನು ದುರ್ಮಾರ್ಗಿಗಳ ಕೇಶ ಕಿರೀಟವನು. ಪ್ರಭುವಿನ ನುಡಿ, ನಿನ್ನ ಶತ್ರುಗಳ ನೆತ್ತರಲಿ ನೀ ಕಾಲ್ ತೊಳೆವಂತೆ, ನಿನ್ನ ನಾಯಿಗಳಿಗದ ನೆಕ್ಕಲು ಸಾಕಷ್ಟು ಸಿಗುವಂತೆ, ಭಾಷಾನಿನಿಂದವರನ್ನು ನಾ ಮರಳಿ ಬರಬಾಡುವೆ, ಸಮುದ್ರ ತಳದಿಂದವರನ್ನು ನಾ ಮತ್ತೆ ಮೇಲೆತ್ತುವೆ. ಏಕೆಂದರೆ ಈ ಶತ್ರುಗಳ ಆಕ್ರಮಣದಿಂದ ನೊಂದು ಬೆಂದು ಹೋದವರಿಗೆ ಹೇಗೆ ನಾನು ಜಯವನ್ನು ಕೊಡುತ್ತೇನೆ, ಏಕೆಂದರೆ ಅವರನ್ನು ಮತ್ತೆ ನಾನು ಪುನರ್ಜೀವಕ್ಕೆ ತರಲು ಶಕ್ತನಿದ್ದೀನಿ. ನೋಡಿ, ನಮ್ಮ ದೇವರು ಸೋತು ಹೋಗುವ ದೇವರು, ಸೋಲಿಸಲ್ಪಡುವ ದೇವರು ಅಲ್ಲ, ಜಯ ಕೊಡುವ ದೇವರು ಅವರಾಗಿದ್ದಾರೆ. ಕಂಗೊಳಿಸುತ್ತಿದೆ ದೇವ ನಿನ್ನ ಭವ್ಯ ಮೆರವಣಿಗೆ, ನನ್ನ ನರಸ ದೇವನು ನಡೆವ ತನ್ನ ಗರ್ಭಗುಡಿಗೆ. ಮುಂಗಡೆಯಲ್ಲಿದೋ ಹಾಡುಗಾರರು, ಹಿಂಗಡೆಯಲ್ಲಿದೋ ವಾದ್ಯಗಾರರು, ನಡುವೆ ದಮ್ಮಡಿ ಬಡುವೆ ಮಹಿಳೆಯರು. ಇಸ್ರೇಲಿನ ವಂಶಜರೇ ಸ್ತುತಿಸಿರಿ ಪ್ರಭುವನು ಎನ್ನುತ್ತಿಹನು, ಸಭೆ ಸಮ್ಮುಖದಲ್ಲಿ ಕೊಂಡಾಡಿರಿ ದೇವರನ್ನು ಎಂದು ಹಾಡುತ್ತಿಹರು. ಯಾಕಂದರೆ ದೇವರನ್ನು ಕೊಂಡಾಡುವುದು, ಹಾಡುವುದು ಸಮಯೋಚಿತವಾಗಿದೆ, ಯುಕ್ತವಾಗಿದೆ. ಆತ ಜಯ ಕೊಡುವ ದೇವರು, ಜಯ ಕೊಟ್ಟ ದೇವರಾಗಿದ್ದಾರೆ. ಮುನ್ನಡೆಯುತ್ತಿಹರಿದು ಕಿರಿಯ ಕುಲದ ಬೆನ್ಯಾಮೀನರು, ಗುಂಪಾಗಿ ಬರುತ್ತಿಯವರು ಯಹೂದ್ಯ ಕುಲದ ಗುರು ಹಿರಿಯರು. ಹಿಂಬಾಲಿಸುತ್ತಿಯವರು ಜಬುಲೂನ್ ನಫ್ತಾಲಿ ಗೋತ್ರದವರು. ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಹೇ ದೇವ ಪ್ರದರ್ಶಿಸು, ನಮ್ಮ ಪರ ಪ್ರಯೋಗಿಸಿದ ಬಲವನ್ನು ಮರಳಿ ತೋರ್ಪಡಿಸು. ನೋಡಿ, ನೀವು ನಮಗೆ ಜಯ ಕೊಟ್ಟ ಅದೇ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಮತ್ತೆ ತೋರಿಸಿ, ಮತ್ತೆ ನಮಗೆ ಆಶೀರ್ವದಿಸಿ ಎಂಬುದಾಗಿ ಕೀರ್ತನಗರ ಪ್ರಾರ್ಥಿಸುತ್ತಾನೆ. ಜೆರುಸಲೇಮಿನ ನಿನ್ನ ಮಹಾದೇವಾಲಯದ ಪ್ರಯುಕ್ತ ಅರಸರು ನಿನಗೆ ಕಾಣಿಕೆಯನ್ನು ತಂದೊಪ್ಪಿಸುವುದು ಅತಿ ಸೂಕ್ತ. ಯಾಕಂದ್ರೆ ಜೆರುಸಲೇಮಿನ ಮಹಾದೇವಾಲಯಕ್ಕೆ ಅವರು ಕಾಣಿಕೆಗಳನ್ನು ತಂದೊಪ್ಪಿಸುವುದು ಸೂಕ್ತ. ಯಾಕಂದ್ರೆ ಆ ದೇವಾಲಯ ನಿನ್ನ ನಿವಾಸ, ನಿನ್ನ ಬಿಡಾರ ಮತ್ತು ನೀನು ಅಲ್ಲಿ ವಾಸ ಮಾಡುವ ಒಂದು ಪರಿಶುದ್ಧ ಸ್ಥಳ. ದಂಡಿಸು ಜಂಡು ಕಾಡು ಮೃಗದಂತ ನಾಡನು, ಗದರಿಸು ಹೋರಿ ದನ ಕರುಗಳಂತ ನಾಡುಗಳನ್ನು, ಚದುರಿಸು ಕಲಾ ಕಾಳಗ ಪ್ರಿಯ ಜನಾಂಗಗಳನ್ನು, ಅಡ್ಡ ಬೀಳಿಸು ನಿನಗೆ ಬೆಳ್ಳಿ ಗಟ್ಟಿ ತಂದವರನು. ಅಂದ್ರೆ ಎಷ್ಟೋ ಜನ ನಿನ್ನನ್ನು ಅರಿಯದೆ ಜೀವಿಸ್ತಾ ಇದ್ದಾರೆ, ಅವರದೇ ಸ್ವಾರ್ಥ ಅಹಂಕಾರ ಗರ್ವದಲ್ಲಿ ಜೀವಿಸ್ತಾ ಇದ್ದಾರೆ. ಅವರನ್ನು ಸದೆ ಬಡಿಯಲು ನೀನು ಶಕ್ತನು. ರಾಯಭಾರಿಗಳಾಗಿ ಬರುವವರು ಈಜಿಪ್ಟಿನ ಜನರು, ದೇವರಿಗೆ ಕೈ ಮುಗಿಯುವರು ಇಥಿಯೋಪಿಯದವರು. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನು, ಸಂಕೀರ್ತಿಸಿರಿ ನೀವೆಲ್ಲರೂ ಪ್ರಭುವನು. ಈಗ ಭೂರಾಜ್ಯಗಳೇ ನಿಮ್ಮ ಕೆಲಸ ದೇವರನ್ನು ಕೀರ್ತಿಸುವುದು, ಸ್ತುತಿಸುವುದು, ಮಹಿಮೆ ಪಡಿಸುವುದು ಆಗಿದೆ. ಆದಿ ಮೊದಲು ಮೇಘರೂಢನಾಗಿರುವನು, ಕೊಂಡಾಡಿರಿ ಗುಡುಗಿನಂತೆ ಗರ್ಜಿಸುವ ಆತನನು. ಕೊಂಡಾಡಿರಿ ನಮ್ಮ ದೇವರನ್ನು, ಗುಡುಗಿನಂತೆ ಗರ್ಜಿಸುವ ನಾತನನು. ಸಾರಿರಿ ದೇವರ ಶಕ್ತಿ ಸಾಮರ್ಥ್ಯವನ್ನು, ಇಸ್ರಾಯೇಲಿಗೆ ತೋರಿದ ಪ್ರಭಾವವನ್ನು, ಗಗನವನ್ನು ಆವರಿಸಿರುವ ಪ್ರತಿಭೆಯನು. ನೋಡಿ, ದೇವರ ಮಹಿಮೆಯನ್ನು ನೀವು ಸಾರಿರಿ. ಪರಮ ಪವಿತ್ರಾಲಯದಲ್ಲಿ ದೇವ ಭಯಭಕುತಿಗೆ ಪಾತ್ರ, ಪ್ರಜೆಗೆ ಪರಾಕ್ರಮವಿವ ಇಸ್ರಾಯೇಲ ದೇವನಿಗೆ ಸ್ತೋತ್ರ. ಆದ್ಮೇಲೆ ಇವತ್ತು ನಾವು 3 ಕೀರ್ತನೆಗಳು 66, 67, 68 ನಾವು ಧ್ಯಾನಿಸಿದೆವು. ದೇವರ ಮಹತ್ಕಾರ್ಯಗಳಿಗಾಗಿ ವಂದನೆ. ಜನರೆಲ್ಲರೂ ದೇವರಿಗೆ ಸಂಕೀರ್ತಿಸಲಿ ಮತ್ತು ರಾಷ್ಟ್ರಕ್ಕೆ ದೇವರು ಜಯ ಕೊಟ್ಟ ಆ ಒಂದು ಜಯ ಗೀತೆ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಕೀರ್ತನೆಗಳ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರಲಿ. ಇವತ್ತು ನಾವು ಧ್ಯಾನಿಸಿದ ಕೀರ್ತನೆಗಳು ನಮ್ಮ ಯಾತನೆಗಳನ್ನು ಕಡಿಮೆಗೊಳಿಸಿ ನಮಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಈ ಕೀರ್ತನೆಯೊಂದಿಗೆ ನನ್ನೊಂದಿಗೆ ಪ್ರಯಾಣಿಸುತ್ತಿರುವ ಜನರನ್ನು ಆಶೀರ್ವದಿಸು, ಕುಟುಂಬಗಳನ್ನು ಆಶೀರ್ವದಿಸು, ಎಲ್ಲ ಕೀಡುಗಳಿಂದ ಕಾದು ರಕ್ಷಿಸು. ನಿನ್ನ ಕರುಣೆ, ನಿನ್ನ ಕೃಪೆ, ನಿನ್ನ ದಯೆ ಅವರ ಮೇಲೆ ಇಳಿದು ಬರಲಿ. ಯೇಸುವೆ, ನಿಮ್ಮ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ನಮ್ಮ ದೇವರನ್ನು ಸದಾ ಕೊಂಡಾಡಲು ಬೇಕಾದ ಶಕ್ತಿಯನ್ನು ನಮಗೆ ದಯಪಾಲಿಸಿ. ನಮ್ಮ ದೇಹದಲ್ಲಿರುವ ರೋಗ ರುಜಿನಗಳನ್ನು ದೂರ ಮಾಡಿರಿ. ಮನಃಶಾಂತಿ ಸಮಾಧಾನವನ್ನು ಕರುಣಿಸಿರಿ. ಎಷ್ಟೋ ಮಂದಿ ಇವತ್ತು ದುಃಖದಿಂದ ಇದ್ದಾರೆ, ನೋವಿನಿಂದ ಇದ್ದಾರೆ, ಚಿಂತೆಯಿಂದ ಇದ್ದಾರೆ, ಬೇನೆ ಬವಣೆಯಿಂದ ಇದ್ದಾರೆ. ಅವರೆಲ್ಲರ ದುಃಖ ದುಗುಡಗಳನ್ನು ಆಲಿಸು, ಅಭಿಷೇಕಿಸು, ಬಿಡುಗಡೆಗೊಳಿಸು.
ವಿಶ್ವದ ಮೇಲೆ ನಿನ್ನ ಕರುಣೆ ಬೇಕಾಗಿದೆ ಸ್ವಾಮಿ. ನಿಮ್ಮ ಕರುಣೆಯಿಂದ ನನ್ನನ್ನು ವಿಶ್ವವನ್ನು ತುಂಬಿ ಆಶೀರ್ವದಿಸಿರಿ. ಎಲ್ಲ ದೇಹದಲ್ಲಿರುವ ಮನಸ್ಸಿನ ರೋಗಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ನಾವು ಸೇವಿಸುವ ಗಾಳಿ, ಆಹಾರ, ನೀರು, ನಿಲ್ಲುವ ಕೊಠಡಿ, ಮನೆಗಳು ಅಭಿಷೇಕವಾಗಲಿ. ಹೋಗಿ ಬರುವ ಆದಿಯ ಮೇಲೆ ನಿನ್ನ ರಕ್ಷಣೆ ಸ್ವಾಮಿ ನಮಗೆ ಸಿಗಲಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸುತ್ತೇನೆ. ಟಚ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೂಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿ ಮತ್ತು ಈ ಸ್ವಾರ್ಥೆಯನ್ನು ಆದಷ್ಟು ಜನರಿಗೆ ಮುಂದೆ ಮಾಡಿ ಅವರು ಕೂಡ ಯೇಸುವಿನ ದೇವರ ಪ್ರೀತಿಯನ್ನು ಅನುಭವಿಸಲಿ. ಆಮೆನ್. ದಿವ್ಯವಾಣಿ